ತುಮಕೂರು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಇಂದು ಜಿಲ್ಲಾಡಳಿತದ ವತಿಯಿಂದ ಸಂವಿಧಾನ ಪೀಠಿಕೆ ಓದುವ ಬೃಹತ್ ಸಾಮೂಹಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜಿಲ್ಲಾಧಿಕಾರಿ ಕೆ. ಶ್ರೀನಿವಾಸ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಸಾವಿರಾರು ಮಂದಿ ಶಾಲಾ ಮಕ್ಕಳು ಇದರಲ್ಲಿ ಭಾಗವಹಿಸಿದರು. ಇದೇ ವೇಳೆ ಸಂವಿಧಾನ ಪೀಠಿಕೆಯನ್ನು ಸಾಮೂಹಿಕವಾಗಿ ಓದುವ ಮೂಲಕ ಕಾರ್ಯಕ್ರಮವನ್ನು ಮುಂದುವರೆಸಿದರು. ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಭಿನಂದಿಸಿ ಅರ್ಪಿಸಿಕೊಂಡಿದ್ದೇವೆ. ಬಂಧುಗಳೇ, ರಾಜ್ಯದ ಆಡಳಿತ ಮತ್ತು ಅಧಿಕಾರವನ್ನು ವ್ಯವಸ್ಥೆಗೊಳಿಸುವ ಮೂಲಭೂತ ಶಾಸನದ ಸಂವಿಧಾನದ ಆಶಯದ ಒಂದು ಸುದಿನ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳ ಮುಖ್ಯಸ್ಥರುಗಳು, ನಾಗರಿಕರು ಸರ್ವರು ಕೂಡ ಸೇರಿ ನಾವೊಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ತಾ ವಿದ್ಯಾರ್ಥಿಗಳನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಆಸಕ್ತಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾ ಈಗ ತಾವೆಲ್ಲ ಸಂವಿಧಾನದ ಪೀಠಿಕೆಯನ್ನು ಓದಿದ್ದೀರಿ. ನಾನು ನಿಮ್ಮ ಭಾಷೆಯಲ್ಲಿ, ಮಕ್ಕಳ ಭಾಷೆಯಲ್ಲಿ, ವಿದ್ಯಾರ್ಥಿಗಳ ಭಾಷೆಯಲ್ಲಿ ಏನು ಇದು ಸಂವಿಧಾನ, ಸಂವಿಧಾನದ ಏನು ಶಕ್ತಿ ಇದೆ, ಯಾಕೆ ಈ ಸಂವಿಧಾನ ಒಂದು ದೇಶಕ್ಕೆ ಅತ್ಯುನ್ನತವಾದಂಥ ಮಹತ್ತರವಾದಂಥ ಒಂದು ಲಿಖಿತ ಆಡಳಿತ ವ್ಯವಸ್ಥೆಯ ಕೇಂದ್ರ ಆಗ್ತದೆ, ಅದ್ರ ಬಗ್ಗೆ ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ಮಕ್ಕಳು ತಮ್ಮ ಮನೆಯಲ್ಲಿ ತಂದೆ ಇದ್ದಾರೆ, ತಾಯಿ ಇದ್ದಾರೆ, ತಮ್ಮ ಅಣ್ಣ ತಮ್ಮಂದಿರಿದ್ದಾರೆ, ಅಕ್ಕ ತಂಗಿಯರಿದ್ದಾರೆ, ಅಜ್ಜ ಅಜ್ಜಿ ಇದ್ದಾರೆ. ನಿಮ್ಮ ಮನೆಯನ್ನು ನೀವು ಹೇಗೆ ನಡೆಸ್ತೀರಾ, ನಿಮ್ಮ ತಂದೆ ತಾಯಿ ನಿಮ್ಮ ಮನೆಯನ್ನು ಹೇಗೆ ನಡೆಸ್ತಾರೆ ಅನ್ನೋದನ್ನು ನೀವು ನೋಡಿದ್ರೆ ಎಲ್ಲದಕ್ಕೂ ಕೂಡ ನಿರ್ದಿಷ್ಟವಾದ ಜವಾಬ್ದಾರಿ ಇರ್ತದೆ. ಮನೆಯಲ್ಲಿ ನಿಮ್ಮ ತಂದೆ ದುಡಿಬೇಕು, ನಿಮ್ಮನ್ನೆಲ್ಲ ಸಾಕಬೇಕು, ನಿಮ್ಮ ತಾಯಿ ನಿಮ್ಮನ್ನು ಪೋಷಿಸಬೇಕು,
ನಿಮಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ನಿಮ್ಮ ತಾಯಿ ಮಾಡಿಕೊಡ್ಬೇಕು. ನಿಮಗೂ ಕೂಡ ನಿರ್ದಿಷ್ಟವಾದ ಜವಾಬ್ದಾರಿ ಇದೆ. ಒಬ್ಬ ವಿದ್ಯಾರ್ಥಿಯಾಗಿ, ಮಗನಾಗಿ, ಮಗಳಾಗಿ ನನ್ನ ಜವಾಬ್ದಾರಿ ಏನು, ನಾನು ಹೇಗೆ ಓದಬೇಕು, ಆ ಎಲ್ಲ ಜವಾಬ್ದಾರಿಗಳು ನಿಮಗಿರ್ತದೆ. ಸೊ ಒಂದು ಮನೆಯನ್ನು ಸಮರ್ಥವಾಗಿ ನಡೆಸಲಿಕ್ಕೆ ಮನೆಯಲ್ಲಿರುವ ಎಲ್ಲ ಸದಸ್ಯರುಗಳು ಕೂಡ ಅವರವರ ಜವಾಬ್ದಾರಿಯನ್ನು ಅರಿತು ನಾವೆಲ್ಲ ಕೆಲಸ ಮಾಡಬೇಕಾಗ್ತದೆ. ಅದೇ ರೀತಿ ಒಂದು ಶಾಲೆ, ನಿಮ್ಮ ಶಾಲೆಗೆ ಬಂದರೆ ನಿಮ್ಮ ಶಾಲೆ ಒಂದು ಕಟ್ಟುಪಾಡುಗಳನ್ನು ಶಾಲೆ ಸ್ವಯಂ ತಾನೇ ನಿರ್ಧರಿಸ್ಕೊಂಡಿರುತ್ತೆ. ಶಾಲೆ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ, ಶಾಲೆಯನ್ನು ಯಾರು ಮುನ್ನಡೆಸ್ತಾರೆ, ಶಾಲೆಯ ಶಿಕ್ಷಕರುಗಳು ಯಾರು, ಶಾಲೆಯಲ್ಲಿ ಶಿಸ್ತು ಹೇಗಿರ್ತದೆ, ಇವೆಲ್ಲವೂ ಕೂಡ ಲಿಖಿತವಾಗಿ ನಿಮ್ಮ ಶಾಲೆಯಲ್ಲಿ ನಿರ್ಧಾರ ಆಗಿರುತ್ತೆ. ಅದೇ ರೀತಿ ಒಂದು ದೇಶವನ್ನು ನಡೆಸಬೇಕಾದ್ರೆ ದೇಶದಲ್ಲಿರುವ ಸರ್ವರಿಗೂ ಕೂಡ ಇರುವಂಥ ಅವಕಾಶಗಳೇನು, ಜವಾಬ್ದಾರಿಗಳೇನು, ದೇಶದಲ್ಲಿ ಎಲ್ಲ ಇಲಾಖೆಗಳು ಹೇಗೆ ಸೃಜಿಸಲ್ಪಡ್ತವೆ, ಒಂದು ದೇಶದ ಕೇಂದ್ರ ಸರ್ಕಾರದ ಜವಾಬ್ದಾರಿಗಳೇನು, ರಾಜ್ಯ ಸರ್ಕಾರದ ಜವಾಬ್ದಾರಿಗಳೇನು, ಈ ಜವಾಬ್ದಾರಿಗಳನ್ನು ನಾವು ಮಾಡುವಂಥ ಸಂದರ್ಭದಲ್ಲಿ ತಪ್ಪನ್ನು ಎಸಗಿದ್ರೆ ಅದನ್ನು ಸರಿದಾರಿಗೆ ತರುವ ಜವಾಬ್ದಾರಿ ಯಾರಿಗಿದೆ. ಈ ರೀತಿ ಒಂದು ದೇಶಕ್ಕೆ, ಒಂದು ದೇಶವನ್ನು ನಡೆಸಲಿಕ್ಕೆ ಬೇಕಾದಂಥ ಎಲ್ಲ ಕಾನೂನುಗಳು, ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಡುವಂಥ ಮೂಲಭೂತವಾದಂಥ ಒಂದು ಡಾಕ್ಯುಮೆಂಟ್, ಅದು ನಾವು ಸಂವಿಧಾನ.